ಭಾರತದ ಇತಿಹಾಸ ಸಾವಿರಾರು ವರ್ಷ. ಈ ದೇಶ ಸುಮ್ಮನೆ ಬದುಕಿ ಬರಲಿಲ್ಲ. ಸಾಯುವವರನ್ನು ಬದುಕುವ ಹಾಗೆ ಮಾಡಿರುವ ಜೀವನದ ದೃಷ್ಟಿ ನೀಡಿರುವ ದೇಶ ಭಾರತ ಎಂದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದರು. ಈ ದೇಶ ನಮ್ಮ ಹಿಂದೂಗಳ ದೇಶ. ಹಿಂದುತ್ವವೇ ಮೂಲ ಚಿಂತನೆ ಎಂದು ಬೆಳೆದುಕೊಂಡು ಬಂದಿರುವ ಪಕ್ಷ. ಪಿಎಫ್ಐ ಅಂತಹ ದೇಶದ್ರೋಹದ ಸಂಘಟನೆಯನ್ನು ದಮನ ಮಾಡಲು ಮೇ 10ರಂದು ಒಳ್ಳೆಯ ಕಾಲ ಎಂದು ಹೇಳಿದ ಅವರು, ಪಕ್ಷ ಇಲ್ಲ, ಸಂಘಟನೆ ಇಲ್ಲ, ಅಂತಹವರು ಏನು ಮಾಡಬಹುದು ಅರ್ಥ ಆಗ್ತಾ ಇಲ್ಲ. ಪಕ್ಷೇತರರಾಗಿ ನಿಂತವರು ಸ್ವಂತ ಸಾಮರ್ಥ್ಯದಿಂದ ಮತ ಕೇಳಲಿ. ಮೋದಿಜಿ, ಯೋಗಿಜಿ ಹೆಸರು ಹೇಳಿಕೊಂಡು ಮತ ಕೇಳುವುದು ಬೇಡ ಎಂದು ಅವರು ಹೇಳಿದರು. ಮಜಾ ಡಾಕ್ಟರ್ ಹೇಳಿದರು, ಎಂಥ ದೌರ್ಭಾಗ್ಯ ಬಂದಿದೆ ಮಾರ್ಯಾರ ಅವರಿಗೆ ನಾನು ಗೆಲ್ಲಬೇಕು ಯಾರ ಆಧಾರದಿಂದ ಅಂತ ಕೇಳಿದರೆ ಮೋದಿಯವರ ಆಧಾರದಿಂದ. ಯಾರ ಆಧಾರದಿಂದ ಅಂತ ಕೇಳಿದರೆ ಅಮಿತ್ ಶಾ ಆಧಾರದಿಂದ. ಯಾವ ಆಧಾರದಿಂದ ಅಂತ ಕೇಳಿದರೆ ಯೋಗಿ ಆದಿತ್ಯನಾಥರ. ಎಂಥ ದೌರ್ಭಾಗ್ಯ ಬಂದಿದ್ದಾರೆ ನಿಮಗೆ. ನಾನು ಹೇಳ್ತಾ ಇರೋದು, ನೀವು ಅವರನ್ನೇ ವಿರೋಧ ಮಾಡ್ತಾ ಇರೋದು, ಬಿ ಜೆ ಪಿಯನ್ನೇ ವಿರೋಧ ಮಾಡ್ತಾ ಇರೋದು. ಬಿ ಜೆ ಪಿ ನಾಯಕನೇ ಮೋದಿ ಇರೋದು, ಬಿ ಜೆ ಪಿ ನಾಯಕನೇ ಅಮಿತ್ ಶಾ ಇರೋದು, ಬಿ ಜೆ ಪಿ ನಾಯಕನೇ ಯೋಗಿ ಆದಿತ್ಯನಾಥ ಇರೋದು. ಅವರು ಬಿ ಜೆ ಪಿ ಬಿಟ್ಟರೆ ಅವರಿಗೆ ಅಸ್ತಿತ್ವ ಇದೆಯಾ? ಅವರ ಅಸ್ತಿತ್ವ ಇರುವಂಥದ್ದೇ ಬಿ ಜೆ ಪಿಯಲ್ಲಿ. ನಿಮ್ಮ ಅಸ್ತಿತ್ವ ಎಲ್ಲಿ? ನೀವು ಯೋಚನೆ ಮಾಡಬೇಕಾಗಿತ್ತಲ್ಲ. ನಾಚಿಕೆ ಅಲ್ವ ಇದು? ನಾಚಿಕೆ ಅಲ್ಲ. ಎಂಗೆ ಬೇತ ಗೆಂದೇರ ಅಪ್ಪಿಜಿ ಮಾರ್ರೆ ನಿಖಿಲದಾಯ್ತಲ್ಲ ಆಶೀರ್ವಾದ ಕೊಡು ಅಂತ ಹೇಳುವಂಥ ಕೀಳು ಮಟ್ಟದ ರಾಜಕೀಯ ಯಾಕೆ ಮಾಡ್ತೀರಾ ನೀವು? ಸಭಾ ಕಾರ್ಯಕ್ರಮದ ಮೊದಲು ನೂರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಡಾಕ್ಟರ್ ಎಂ ಕೆ ಪ್ರಸಾದ್ ಭಂಡಾರಿ, ಇದರ ನೇತೃತ್ವ ವಹಿಸಿದ್ದ ಯುವ ಬಿಜೆಪಿ ಮುಖಂಡ ಕಿಶೋರ್ ಕುಮಾರ್ ಬೋಟ್ಯಾಡಿ, ಕೇಸರಿ ಶಾಲು ಹಾಕಿ ಬಂದ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.